ಮಕ್ಕಳ ಹೋರಾಟ ನೋಡಿ ಶಾಸಕರೇ, ನಿಮ್ಗಾರ ತಲುಪಲಿ ಉದ್ದೇಶ, ನಮ್ಮ ಕಷ್ಟ ಪರಿಹಾರ ಮಾಡಿ. ತುರುವೇಕೆರೆ ತಾಲೂಕಿನ ದಂಡಿನ ಶಿವರ ಹೋಬಳಿ ಮಾರಸಂದ್ರ ಮಜ್ಜರೆ ಆಡವನಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ರಂಗನಹಟ್ಟಿ ಕಾಡುಗೊಲ್ಲ ಜನಾಂಗದ ಗೋಳನ್ನು ಕೇಳುತ್ತಿಲ್ಲ ಎಂದು ಆಡವನಹಳ್ಳಿ ಪಂಚಾಯಿತಿಯ ಜನಪ್ರತಿನಿಧಿಗಳು ಮತ್ತು ತಾಲೂಕಿನ ಶಾಸಕ ಮಸಾಲ ಜಯರಾಮ್ ವಿರುದ್ಧ ನೇರ ಆರೋಪವನ್ನ ಬಿಜೆಪಿ ಕಾರ್ಯಕರ್ತೆಯೊಬ್ಬರು ಮಾಡಿದ್ದಾರೆ. ಚೈತ್ರ ಮುರಳೀಧರನ್ ನೊಂದ ಕಾರ್ಯಕರ್ತೆಯಾಗಿದ್ದು ಮಾಧ್ಯಮದವರ ಜೊತೆಗೆ ಮಾತನಾಡಿದ ಅವರು, ಸುಮಾರು 8 ತಿಂಗಳುಗಳ ಹಿಂದೆ ಅರ್ಧ ಕುಸಿದಿದ್ದ ನಮ್ಮ ಮನೆ 2-3 ತಿಂಗಳ ಹಿಂದೆ ಬಂದಂತಹ ಭಾರಿ ಮಳೆಗೆ ಸಂಪೂರ್ಣವಾಗಿ ಕುಸಿದು ಬಿದ್ದು ನೆಲಸಮವಾಗಿದೆ. ಇದರಿಂದ ನಮಗೆ ವಾಸಕ್ಕೆ ಮನೆ ಇಲ್ಲದಂತಾಗಿದೆ. ನಮಗೆ 2 ಹೆಣ್ಣು ಮಕ್ಕಳು ಇದ್ದು ಬೇರೆಯವರ ಜಮೀನಿನಲ್ಲಿ ಹಳೆ ಶೆಡ್ಡಿನಲ್ಲಿ ಆಶ್ರಯ ಪಡೆಯುತ್ತಿದ್ದೇವೆ ಎಂದರು. ಈ ಮನೆಯ ವಿಷಯವಾಗಿ ಅಡವನಹಳ್ಳಿ ಗ್ರಾಮ ಪಂಚಾಯಿತಿಯ ಪಿಡಿಒ ವಸಂತ್ ಕುಮಾರ್ ಹಾಗೂ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ರವಿಕುಮಾರ್ ಕೆಎನ್ ರವರು ಸ್ಥಳಕ್ಕೆ ಬಂದಿದ್ದು ಆಧಾರ್ ಕಾರ್ಡ್, ಮನೆ ಕುಸಿದು ಬಿದ್ದಿರುವ ಫೋಟೋಗಳು ಹಾಗೂ ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗಿದ್ದು ಸುಮಾರು 8 ತಿಂಗಳಿನಿಂದಲೂ ಈ ವಿಷಯವಾಗಿ ಪಂಚಾಯಿತಿಗೆ ಕೇಳಲು ಹೋದಾಗ ಯಾವುದೇ ರೀತಿಯ ಸ್ಪಂದನೆ ನೀಡುತ್ತಿಲ್ಲ ಎಂದು ಅವರು ಹೇಳಿದ್ದಾರೆ. ಅಲ್ಲದೆ ನಾವು ವಾಸವಿರುವ ಶೆಡ್ ಮನೆಗೆ ವಿದ್ಯುತ್ ಕಂಬದಿಂದ ವಿದ್ಯುತ್ ಅನ್ನು ತೆಗೆದುಕೊಂಡಿದ್ದು, ಆದರೆ 2 ದಿನಗಳ ಹಿಂದೆ ದಂಡಿನ ಶಿವರ ಶಾಖಾಧಿಕಾರಿ ಬಂದು ಏಕಾಏಕಿ ವಿದ್ಯುತ್ ಕಡಿತಗೊಳಿಸಿದ್ದಾರೆ. ಇದರಿಂದ ನನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗುತ್ತಿದ್ದು ರಾತ್ರಿಯ ವೇಳೆ ದೀಪಗಳನ್ನು ಹಚ್ಚಿಕೊಂಡು ಕಾಲ ಕಳೆಯುವಂತಾಗಿದೆ. ಮನೆಯ ಸುತ್ತಮುತ್ತ ಗಿಡಗಂಟೆಗಳು ಬೆಳೆದು ರಾತ್ರಿ ವೇಳೆಯಲ್ಲಿ ವಿಷ ಜಂತುಗಳು ಮನೆಯ ಒಳಗೆ ಬಂದು ಸೇರಿಕೊಳ್ಳುತ್ತವೆ ಎಂದು ಚೈತ್ರ ಮುರಳಿ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಇನ್ನು ಇವರ ಮಗಳು 1ನೇ ತರಗತಿ ಓದುತ್ತಿದ್ದು ಜನಪ್ರತಿನಿಧಿಗಳು ಹಾಗೂ ಶಾಸಕರು ನಮಗೆ ದಯವಿಟ್ಟು ತೊಂದರೆ ಕೊಡಬೇಡಿ, ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗುತ್ತಿದೆ, ದಯಮಾಡಿ ನಮಗೆ ಮೂಲಭೂತ ಸೌಕರ್ಯ ಕಲ್ಪಿಸಿಕೊಡಿ ಎಂದು ಆ ಪುಟ್ಟ ಮಗು ಕೈ ಮುಗಿದು ಕಳಕಳಿಯಿಂದ ಬೇಡಿಕೊಂಡಿದೆ. ಅದೇ ರೀತಿ ಸರ್ಕಾರದಿಂದ ಸವಲತ್ತುಗಳು ತಲುಪ್ತಾ ಇಲ್ಲ. ಶಾಸಕರಿಗೆ ಏನ್ ಹೇಳ್ತೀಯ? ಚಿಕ್ಕ ಮಕ್ಕಳ ಹೋರಾಟ ನೋಡಿ ಶಾಸಕರೇ, ನಿಮ್ಗಾರ ತಲುಪಲಿ ಉದ್ದೇಶ, ನಮ್ಮ ಕಷ್ಟ ಪರಿಹಾರ ಮಾಡಿ. ಇವರ ಮನವಿ ಆ ಗ್ರಾಮ ಪಂಚಾಯಿತಿಯ ಜನಪ್ರತಿನಿಧಿಗಳಿಗೆ, ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳಿಗೆ, ತಾಲೂಕಿನ ಶಾಸಕರಾದ ಮಸಾಲ ಜಯರಾಮ್ ಅವರಿಗೆ ತಲುಪಿದೆಯೋ ಗೊತ್ತಿಲ್ಲ. ಆದರೆ ನಮ್ಮ ಮಾಧ್ಯಮದವರಿಗೆ ಮನ ಕಲಕುವಂತಹ ಸನ್ನಿವೇಶವೂ ಕೂಡ ಆಗಿತ್ತು. ನಮ್ದು ತುಮಕೂರು ಡಿಸ್ಟಿಕ್ ತುರುವೇಕೆರೆ ತಾಲೂಕು ಅಡವನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಬರುವ ರಂಗನಹಟ್ಟಿ ಗ್ರಾಮದ ವಾಸಿ ನಾವು. ಈ ಮನೆಯಲ್ಲಿ ನಾವು 45 ವರ್ಷದಿಂದ ವಾಸ ಇದ್ದೀವಿ. ನಾವು ನಮ್ಮ ಅಪ್ಪಾರು ನಮ್ಮ ತಾತಾರಿಂದಲೂ ಇದ್ದೀವಿ. ನಮ್ಮ ಹೆಸರು ಚೈತ್ರ ಮುರಳೀಧರ್ ಅಂತ ಇಲ್ಲಿ ವಾಸವಾಗಿದ್ದಾರೆ. ಇವಾಗ ಒಂದು ಸಲ ಮನೆ ಬಿದ್ದೋಯ್ತು ಸರ್, ಅರ್ಧಂಬರ್ಧ ಮನೆ ಬಿದ್ದೋಯ್ತು. ಆವಾಗ ವಸಂತ್ ಕುಮಾರ್ PDO ಮಂಡಲ ಅಧಿಕಾರಿ PDO ವಸಂತ್ ಕುಮಾರ್ ಅವ್ರು ಬಂದಿದ್ದರು. ಬಂದು ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಎಲ್ಲ ಕೊಡಿಸ್ತೀವಿ, ನಿಮಗೆ ಗ್ರಾಂಟ್ ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ತಗೊಂಡು ಹೋದರು. 2 ವರ್ಷ ಆದರೂ ಇತ್ತಾಗೆ ಪತ್ತೆ ಇಲ್ಲ. ನಾವು ಕೇಳಿದ್ರೆ ನಾವು ಅಲ್ಲಿ ಹಾಕಿದ್ದೀವಿ, ಇಲ್ಲಿ ಹಾಕಿದ್ದೀವಿ, ಅಲ್ಲಿಂದ ಅಪ್ರೂವಲ್ ಆಗಿ ಬರಬೇಕು, DC ಇಂದ ಅಪ್ರೂವಲ್ ಆಗಿ ಬರಬೇಕು ಅಂತ ಅವ್ರ ಮೇಲೆ ಹೇಳ್ತಾರೆ. ನಾವು ಹೋಗಿ ಇಲ್ಲಿ ಕೇಳಿದ್ರೆ ಏನೂ ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಇನ್ನು ಯಾವುದೇ ಜನಪ್ರತಿನಿಧಿಗಳಾಗಲಿ ಯಾವುದೇ ಶಾಸಕರಾಗಲಿ ಯಾರು ಬಂದು ಇಲ್ಲಿ ತಿರುಗಿ ನೋಡಿಲ್ಲ ಏನಾಗಿದೆ ಎತ್ತಾಗಿದೆ ಅಂತ. ಅರ್ಥ ಆಯ್ತಾ? ಈ ಥರ ಎಲ್ಲ ಮಾಡ್ತಾಯಿದ್ದಾರೆ. ಈಗ ನೋಡಿ, ನಮ್ಮಂಥ ಬಡವರಿಗೆ, ಹಳ್ಳಿ ರೈತರಿಗೆ ಈ ಥರ ಎಲ್ಲ ಮಾಡ್ತಾಯಿದ್ದಾರೆ. ನಾವು ಕಾಡುಗೊಲ್ಲ ಜನಾಂಗ ಸೇರಿದ್ದೀವಿ ಸರ್. ಮನೆ ಬಿದ್ದು ಯಾವಾಗ ಬಿದ್ದೋಯ್ತು ಮನೆ? ಈಗಾಗಲೇ ಒಂದು 5-6 ತಿಂಗಳಾಯಿತು ಸರ್ ಬಿದ್ದೋಗಿ. ಪೂರ್ತಿ ಬಿದ್ದೋಗಿರೋದು 5-6 ತಿಂಗಳಾಯ್ತು ಸರ್. ಅರ್ಧ ಬಿದ್ದೋಯ್ತು. ಫಸ್ಟ್ ಈಗ ಒಂದು 8 ತಿಂಗಳು 10 ತಿಂಗಳಿಂದ ಅರ್ಧ ಬಿದ್ದೋಯ್ತು ಸರ್. ಈಗ ಗ್ರಾಮ ಪಂಚಾಯತಿ ಗಮನಕ್ಕೆ ತಗೊಂಬಂದಿಲ್ಲ? ಗ್ರಾಮ ಪಂಚಾಯತಿ ಗಮನಕ್ಕೆ ತಗೊಂಬಂದಿದ್ದು ಸರ್. ಅವರೇ ಖುದ್ದಾಗಿ ಸ್ಪಾಟ್ಗೆ ಮಂಡಲಾಧಿಕಾರಿ ವಸಂತ್ ಕುಮಾರ್ PDO ಬಂದಿದ್ದರು, ಸೆಕ್ರೆಟರಿಗಳು ಬಂದಿದ್ದಾರೆ. ಅವರೇ ಎಲ್ಲ ನೋಡ್ಕೊಂಡು ಫೋಟೋ ತಗೊಂಡು ಹೋಗಿ ಅವರೇ ಎಲ್ಲ ಖುದ್ದಾಗಿ ಆಧಾರ್ ಕಾರ್ಡು ಡಾಕ್ಯುಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಸರ್. ಕಲೆಕ್ಟ್ ಮಾಡ್ಕೊಂಡು ಹೋಗಿ ಕೊಡ್ತೀವಿ ಅಂತ ನಮ್ಮ ಡಾಕ್ಯುಮೆಂಟ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗಿ ಇದುವರೆಗೂ ಯಾವುದೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಶಾಸಕ ಯಾರು ಸರ್, ಅವ್ರು ಗೆದ್ದಿರೋದು ಒಂದು ಬಿಟ್ಟರೆ 4-5 ವರ್ಷದಲ್ಲಿ ಯಾರು ಬಂದಿಲ್ಲ ಸರ್. ಈ ಕಡೆಗೆ ಯಾರು ತಿರುಗಿ ನೋಡಿಲ್ಲ, ಯಾವ ಶಾಸಕರು ಬಂದಿಲ್ಲ. ಶಾಸಕರು ಯಾರು ಅಂತಲೇ ಗೊತ್ತಿಲ್ಲ ಸರ್. ಹಳ್ಳಿ ಜನಕ್ಕೆ, ಈ ಒಳ್ಳೆ ಜನಕ್ಕೆ ನಮ್ಮೂರು ನಮ್ಮ ತಾಲೂಕಿನ ಶಾಸಕರು ಯಾರು ಅಂತಲೇ ಕರೆಕ್ಟಾಗಿ ಗೊತ್ತಿಲ್ಲ. ಅಂತ ಪರಿಸ್ಥಿತಿ ಇದೆ. ಹಳೆ ಶಾಸಕರು ಎಲ್ಲ ಬರೋರು ಸರ್, ಅವರೆಲ್ಲ ಮುಂಚೆಯಿಂದರೆಲ್ಲ ಬರೋರು. ಇವರೇ ಗೆದ್ಮೇಲೆ ಯಾರು ಈ ಕಡೆಗೆ ಯಾರು ತಲೆ ಹಾಕಿಲ್ಲ. ಕಾರಣ ಗೊತ್ತಿಲ್ಲ ಸರ್. ನಮ್ಗೇನು ಸರ್ ಗೊತ್ತು? ನಮಗೆ ಹಳ್ಳಿ ಜನಕ್ಕೆ ನಮ್ಗೇನು ಗೊತ್ತೇಳಿ? ಕಾರಣ ಅಂತಂದ್ರೆ ನಮಗೆ ಅವ್ರು ನೋಡಿಲ್ಲ. ಅವರು ಓಟ್ ಹಾಕಿರೋದು ಒಂದು ಬಿಟ್ಟರೆ ಮತ ಹಾಕಿಲ್ಲ ಅಂತ ಬಂದಿಲ್ಲ. ಇಲ್ಲ ಮತ ಹಾಕಿದ್ದಾರೆ ಸರ್. ನಾವೆಲ್ಲ ಮತ ಹಾಕಿರೋದೇ ಅವ್ರಿಗೆ. ಈಗ ನಾವು ಹೆಸರು ಬಿಟ್ಟು ಬಾಯಿ ಬಿಟ್ಟು ಹೇಳಬಾರ್ದು, ಆದ್ರೂ ಮತ ಹಾಕಿರೋದೆಲ್ಲ ಅವ್ರಿಗೆ. ಆದ್ರೂ ಈ ಕಡೆಗೆ ಬಂದು ತಿರುಗಿ ನೋಡಿಲ್ಲ. ನಾವು ಸರಿಯಾಗಿ ಫೇಸ್ಬುಕ್ಕಲ್ಲೆಲ್ಲ ಲೈವ್ ಮಾಡಿಬಿಟ್ಟಿದ್ದೆ ಸರ್. ಸುಳ್ಳೆ ನಿಮ್ಮ ಕೈಲಿ ಫೇಸ್ಬುಕ್ಕಲ್ಲೆಲ್ಲ ಲೈವ್ ಮಾಡಿಬಿಟ್ಟಿದ್ದೆ. ಅವಾಗ ಅವರೆಲ್ಲ PDO ಬಂದು ಅಧಿಕಾರಿಗಳು ಅವರೆಲ್ಲ ಬಂದು ಹೆಂಗೆ ಮಾಡ್ಬೇಡಕಣಪ್ಪ ಅಂತೇಳಿ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ಕೊಂಡು ಹೋಗಿ ಇದನ್ನೆಲ್ಲ ಇದು ಮಾಡಿದ್ರು. ನೀವು ಅರ್ಜಿ ಎಲ್ಲೆಲ್ಲಿ ಕೊಟ್ಟಿದ್ದೀರಾ?
ಸರ್ ನಾವು ತಾಲೂಕು ಆಫೀಸ್ ಕೊಟ್ಟಿದ್ದೀವಿ, ಅಲ್ಲಿ ಪಂಚಾಯತಿ ಆಫೀಸ್, ತಾಲೂಕು ಪಂಚಾಯತಿ ಅಂದರೆ ಅದು ಇವಾಗ ಹತ್ರ ಒಂದು ಕೊಟ್ಟಿದ್ದೀವಿ. ಆಮೇಲೆ ಇವರು ಮಂಡಲ್ ಪಂಚಾಯತಿ ಅವರೇ PDOನೇ ಬಂದು ಗ್ರಾಮ ಪಂಚಾಯತಿ ಬಂದು ಕೊಟ್ಟಿದ್ದೀವಿ. ಈಗ ವಾಸ ನೀವೆಲ್ಲಿದ್ದೀರಿ? ವಾಸ ಇಲ್ಲ ಸರ್, ನಾವು ಬೇರೆ ಶೆಡ್ಡಲ್ಲಿ ಜೀವನ ಮಾಡ್ತಾ ಇದ್ದೀವಿ ಸರ್. ಮನೆ ಇಲ್ಲದಕ್ಕೆ ಅಲ್ಲಿದೆ ಸರ್, ಪಕ್ಕದಲ್ಲಿದೆ ಮನೆ. ಶೆಡ್ ಮನೆ ಬೇರೆ, ನಮ್ಮ ಮನೆ ಇಲ್ಲದಕ್ಕೆ ಬೇರೆಯವ್ರ ಶೆಡ್, ಬೇರೆಯವ್ರು ಕಟ್ಸಿರೋ ಶೆಡ್ಡಲ್ಲಿ ಅವ್ರ ಕೈಯ ಕಾಲ ಹಿಡಿದು ಜೀವನ ಮಾಡ್ತಾ ಇದ್ದೀವಿ ಸರ್. ಇಲ್ಲಿಂದ ಒಂದು 100-200 ಮೀಟರ್. ಮಕ್ಳು ಇಬ್ಬರು ಹೆಣ್ಮಕ್ಳು ಇದ್ದಾರೆ ಸರ್, ಚಿಕ್ಕ ಮಕ್ಕಳು. ಒಬ್ಳು 4 ವರ್ಷದವಳು ಸರ್, ಚಿಕ್ಕ ಪಾಪು ಇದ್ದಾರೆ. 4 ವರ್ಷ, ಒಬ್ಳಿಗೆ 6 ವರ್ಷ. ಈ ಚಿಕ್ಕ ಮಕ್ಕಳನ್ನ ಹಾಕಿ ನಾವು ಎಲ್ಲಿರ್ಬೇಕು ಹೇಳಿ ಸರ್ ನೀವೇ? ಈಗ ನಿನ್ನೆ ಬಂದ್ಬಿಟ್ಟು ಆ ಬೆಸ್ಕಾಂ ಅವರು ಕರೆಂಟ್ ಬಂದು ತೆಗೆದೋಗಿದ್ದಾರೆ. ಅವ್ರು ಸೋಮಶೇಖರ್ ಅಂತ ಹೇಳ್ಬಿಟ್ಟು ಅವ್ರು SO ಬಂದು ನಮ್ಮ ಕರೆಂಟ್ ಕಟ್ ಮಾಡಿ ಹೋಗಿದ್ದಾರೆ ಲೆಕ್ಕ ಹಾಕಿ. ನಾವೀಗ ಮಕ್ಕಳನ್ನ ಹಾಕೊಂಡು ಎಲ್ಲಿರ್ಬೇಕು ಹೇಳಿ ಸರ್ ನೀವು? ಹಿಂಗಾದರೆ ಮನೆಯೂ ಇಲ್ಲ, ಕರೆಂಟು ಇಲ್ಲ, ಇನ್ನು ಮಕ್ಕಳು ಎಲ್ಲಿ ಓದಬೇಕು, ಎಲ್ಲಿ ಕೂತ್ಕೊಬೇಕು, ನಾವೆಲ್ಲಿರಬೇಕು? ಈ ಹುಳ ಹಪ್ಪಟಲ್ಲಿ ಎಲ್ಲಿ ಜೀವನ ಮಾಡಬೇಕು? ಮಳೆಗಾಲ ಇವಾಗ ಜಾಸ್ತಿ ಆಗಿದೆ, ಹಾವೆಲ್ಲ ಮನೆ ಬರ್ತವೆ, ಚೋಳೆಲ್ಲ ಮನೆ ಬರ್ತವೆ. ಮಕ್ಕಳನ್ನ ಹಾಕೊಂಡು ಹೆಂಗಿರ್ಬೇಕು ನಾವು ಕತ್ಲಲ್ಲಿ? ಮನವಿ ಏನಿಗೆ? ಮನವಿ ಏನಂತಂದರೆ ಸರ್, ನಮಗೆ ಮನೆ ಗ್ರಾಂಟ್ ಹಾಕ್ಸ್ಕೊಡಿ, ನಮಗೆ ಕರೆಂಟ್ನ ವ್ಯವಸ್ಥೆ ಮಾಡಿಕೊಡಿ. ಆಮೇಲೆ ಈಗ ನಮ್ಗೆ ಇರೋ ಮನೆಗೆ ನಮ್ಗೆ ಇದನ್ನ ಖಾತೆ ಮಾಡ್ಕೊಡೋಕೆ ಕೇಳೋಕ್ಕೆ ಮಂಡಲದ ಅಧಿಕಾರಿಗಳು ಸರ್, ಅವ್ರ ಹೆಸರು ರವಿ ಅಂತೇಳಿ ಸೆಕ್ರೆಟ್ರಿಗಳು 35,000 ರೂಪಾಯಿ ಕೇಳ್ತಾ ಇದ್ದಾರೆ ಸರ್. ಸರ್ಕಾರದಿಂದ ರೂಲ್ಸ್ ಇದೆಯಾ ಸರ್ ಅದು? ಗ್ರಾಮ ಪಂಚಾಯತಿ ಸೆಕ್ರೆಟರಿ? ಹಾಂ, ಗ್ರಾಮ ಪಂಚಾಯತಿ ಸೆಕ್ರೆಟರಿ ಸರ್. ಈ ಬಿದ್ದೋದಕ್ಕೆ ಮುಂಚೆ ಇಲ್ಲೇ ಕಟ್ತೀವಿ, ಇದನ್ನ ಖಾತೆ ಮಾಡಿಕೊಡಿ ನಮ್ಮ ಹೆಸರಿಗೆ ಅಂತಂದರೆ 35,000-40,000 ರೂಪಾಯಿ ಕೇಳ್ತಾರೆ ಸರ್. ಯಾಕೆ ಖಾತೆ ನಿಮ್ಮ ಹೆಸರು? ನಮ್ಮ ಹೆಸರು ನಮ್ಮ ಮನೆ ನಮಗೆ ಖಾತೆ ಮಾಡ್ಕೊಡೋಕೆ 40,000 ರೂಪಾಯಿ ಕೇಳ್ತಾ ಇದ್ದಾರೆ. ಯಾರಿಗೆ ಹೇಳೋಣ ಇದನ್ನು? ನಮಗೆ ಹೇಳೋದು ಯಾರಿಗೆ ಹೇಳ್ಕೊಳ್ಳೋಣ ಹೇಳಿ? ಕಂದಾಯ ಎಲ್ಲ ನಿಮ್ಮ ಹೆಸರಲ್ಲೇ ಕಟ್ಟಿರೋಂತ ಬಂದಿದ್ದೀರಾ ಮೊದಲಿಂದ? ಹೌದು ಸರ್, ಎಲ್ಲ ನಮ್ಮ ತಾಯಿಯರ ಹೆಸರಲ್ಲಿದೆ, ನಮ್ಮ ಅಪ್ಪಾಜಿ ಹೆಸರಲ್ಲಿದೆ. ಬೇಕಾದ್ರೆ ಡಾಕ್ಯುಮೆಂಟ್ಸ್ ಇದೆ, ಕಟ್ಟಿರೋ ಕಂದಾಯ ಕಟ್ಟಿರೋ ರೆಸಿಪ್ಟ್ ಇದಾವೆ, ಎಲ್ಲ ಇದೆ. ಸೆಕ್ರೆಟರಿ ಹೆಸರು ಹೇಳಿ ಮತ್ತೊಮ್ಮೆ? ಸೆಕ್ರೆಟರಿ ಹೆಸರು ರವಿಕುಮಾರ್ ಅಂತ ಸರ್, ರವಿಕುಮಾರ್ KN ಅಂತ ಸೆಕ್ರೆಟರಿ, ಅಡನಹಳ್ಳಿ ಗ್ರಾಮ ಪಂಚಾಯತ್ ಸೆಕ್ರೆಟರಿ. ನಮ್ಮದು 35,000 ಕೇಳಿದ್ದಾರೆ, ಇನ್ನೊಬ್ರದ್ದು 50,000 ರೂಪಾಯಿ ಕೇಳಿದ್ದಾರೆ ಸರ್. ಇಲ್ಲೇ ಇದ್ದಾರೆ, ಅವರು ಇಲ್ಲೇ ಇದ್ದಾರೆ. ಅವ್ರು 50,000 ರೂಪಾಯಿ ಕೇಳಿದ್ದಾರೆ, ಅಳತೆ ಮಾಡ್ಕೊಂಡು ಹೋಗಿ ಬಂದಿದ್ದಾರೆ. 2,000 ರೂಪಾಯಿ ದುಡ್ಡು ಇಸ್ಕೊಂಡು ಅಳತೆ ಮಾಡ್ಬೇಕಾದ್ರೆ 2,000 ದುಡ್ಡು ಕೊಟ್ಟು ಕಳಿಸಿದ್ದಾರೆ. 50,000 ರೂಪಾಯಿ ತೀರ್ಮಾನ ಮಾಡಿ 50,000 ಕೊಡಪ್ಪ ಅಂತೇಳಿ ಕೇಳೋಗಿದ್ದಾರೆ. ಗ್ರಾಮ ಪಂಚಾಯತಿ ಸದಸ್ಯರ ಹೆಸರು? ಸದಸ್ಯರ ಹೆಸರು ಒಬ್ರು ರಾಮಚಂದ್ರ ಅಂತೇಳಿ, ಇನ್ನೊಬ್ರು ಹೆಸರು ಲೇಡೀಸ್ ಇದ್ದಾರೆ ಸರ್, ಅವ್ರ ಹೆಸರು ನನಗೆ ಗೊತ್ತಿಲ್ಲ ಕರೆಕ್ಟಾಗಿ. ಪ್ರೇಮ ಅಂತೇಳಿ. ಮನೆ ಬಿದ್ದೋಗಿರೋದಕ್ಕೆ ನಾವು ಬೇರೆಯವರು ಕಟ್ಟಿರೋ ಶೆಡ್ಡಲ್ಲಿ ಬಂದು ಪಾಪ ಅವ್ರ ಕೈ ಕಾಲು ಹಿಡ್ಕೊಂಡು ಅವ್ರ ಶೆಡ್ಡಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ. ಇಷ್ಟೆಲ್ಲ ಆದ್ರೆ ಮಂಡಲ ಅಧಿಕಾರಿಗಳಾಗಲಿ ಯಾವುದೇ ಶಾಸಕರಾಗಲಿ ಬಂದು ನಮ್ದು ಏನು ಸಮಸ್ಯೆ ಅಂತ ಇದು ಮಾಡ್ತಾ ಇಲ್ಲ. ಶಾಸಕರ ಹತ್ರ ಹೋದರೆ ನಿಮ್ಮ ಊರು ಎಲ್ಲಿ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ ಸರ್. ಓಟ್ ಹಾಕ್ಬೇಕಾದ್ರೆ ಮಾತ್ರ ನಾವು ಜನ ಎಲ್ಲಿದೆ ಊರಂತ ಹುಡ್ಕೊಂಬರ್ತಾರೆ. ಇವಾಗ ಏನಾದರೂ ನಮಗೆ ಕಷ್ಟ ಇದೆ ಬಗೆಹರಿಸಿಂದ ಹೋದರೆ ನಿಮ್ಮೂರು ಎಲ್ಲಿ ಬರುತ್ತೆ ಅಂತ ಕೇಳ್ತಾರೆ ಅಂದರೆ ಇವ್ರು ಯಾವ ಮಟ್ಟಕ್ಕಿದ್ದಾರೆ ಶಾಸಕರುಗಳು ಅಂತ ನೀವೇ ಯೋಚನೆ ಮಾಡಿ. ಈ ಥರ ಎಲ್ಲ ಮಾಡ್ತಾಯಿದ್ದಾರೆ. ಇನ್ನು ನೋಡಿ, ಇಲ್ಲಿ ನಾವು ಬೇರೆ ಶೆಡ್ಡಲ್ಲಿ ಜೀವನ ಮಾಡ್ತಾಯಿದ್ದೀವಿ, 2 ಮಕ್ಳನ್ನ ಕಟ್ಕೊಂಡು ನಾವು ಜೀವನ ಮಾಡ್ತಾಯಿದ್ದೀವಿ. ಬೆಸ್ಕಾಂ ಅಧಿಕಾರಿ ಬಂದುಬಿಟ್ಟು SO ಬಂದುಬಿಟ್ಟು ಅವರೇ ಖುದ್ದಾಗಿ ನಿಂತ್ಕೊಂಡು ಮುಂದೆ ನಿಂತು ನನ್ನ ವೈರ್ ಕಟ್ ಮಾಡಿಸಿ ಹೋಗಿದ್ದಾರೆ ಸರ್. ಕರೆಂಟಿಂದ ವೈರ್ಗಳು ಕಟ್ ಮಾಡಿ ಹೋಗಿದ್ದಾರೆ. ಮಕ್ಕಳನ್ನ ಬರೀ ಹಾಕ್ಕೊಂಡು ಈ ಶಾಲೆಯಲ್ಲಿ ಈ ಶೆಡ್ಡಲ್ಲಿ ನಾವು ಹೆಂಗೆ ಜೀವನ ಮಾಡ್ಬೇಕು ಹೇಳಿ? ಈ ಮಳೆಗಾಲದಲ್ಲಿ ಹಾವು ಬರ್ತವೆ, ಚವಳು ಬರ್ತವೆ, ನಾವು ಜೀವನ ಮಾಡೋದು ತುಂಬ ಕಷ್ಟ ಆಗಿದೆ ಸರ್. ಈ ಅಧಿಕಾರಿಗಳು ಈ ವರ್ಗದವರಿಂದ ಬಡ ವರ್ಗದವರು ಜೀವನ ಮಾಡೋದೇ ಕಷ್ಟ ಬಂದ್ಬಿಟ್ಟಿದೆ. ಅಲೆಮಾರಿ ಯೋಜನೆ ನಮ್ಮದು ಕಾಡುಗೊಲ್ಲ ಸಮುದಾಯಕ್ಕೆ ನಮ್ಮದು ಜನಾಂಗ ಬರುತ್ತೆ. ಈ ಜನಾಂಗ ಅಂತೇಳ್ಬಿಟ್ಟು ಎಲ್ಲ ಕಡೆಗಣಿಸ್ತಾ ಇದ್ದಾರೆ. ನೋಡಿ ನಾವು ಯಾವ ಥರ ಈ ಜೀವನ ಮಾಡಬೇಕು? ಈ ಅಧಿಕಾರಿಗಳಾಗಲಿ ಈ ಶಾಸಕರುಗಳಾಗಲಿ ಇವ್ರು ಮಾತ್ರ ಎಲ್ಲಾದ್ರಾಗೂ ರಾಯೆಲ್ಲ ಓಡಾಡ್ತಾರೆ, ಎಲ್ಲಾದ್ರಾಗೂ ರಾಯಲ್ಲಾಗಿರೋದು. ನಾವು ಬಡ ಮಕ್ಕಳಿಗೆ ಅಟ್ಲೀಸ್ಟು ಅವಶ್ಯಕತೆ, ಅವ್ರಿಗೆ ಏನು ಅವಶ್ಯಕತೆ ಇದೆ ಅವಶ್ಯಕತೆಗಾರ ಪೂರೈಸೋದು ಬೇಡವಾ ಸರ್? ಅವ್ರ ಥರ ನಾವು ರಾಯಲ್ ಎನ್ಫೀಲ್ಡ್ ಕೊಡಿ ಅಂತ ಕೇಳಲ್ಲ, ಆಯಿತಾ? ನಮಗೆ ನಮ್ಮ ಮೂಲಭೂತ ಸೌಕರ್ಯಗಳು ಕೇಳ್ತಾ ಇದ್ದೀವಿ, ಆಯಿತಾ? ನಮ್ಮ ಕರ್ತವ್ಯ, ನಮ್ಮ ಮೂಲಭೂತ ಸೌಕರ್ಯ ನಮ್ಮ ಹಕ್ಕು ಕೇಳ್ತಾ ಇದ್ದೀವಿ ಅಷ್ಟೇ. ಅವ್ರನ್ನೇ ಬೇರೆ ಏನೇ ಉದ್ದೇಶ, ಅವ್ರ ಮನೆ ಬಿಟ್ಕೊಡಿ, ನಮಗೇನು ಜಮೀನು ಮಾಡಿಸ್ಕೊಡಿ, ನಮಗೇನಾದರೂ ಬೇರೆದು ಕೊಡಿ ಅಂತ ನಾವು ಕೇಳ್ತಾ ಇಲ್ಲ. ನಮ್ಮ ಹಕ್ಕು ಕೇಳ್ತಾ ಇದೀವಿ. ನಮ್ಮ ಹಕ್ಕು ಹ್ಯೂಮನ್ ರೈಟ್ಸ್, ಮಾನವ ಹಕ್ಕುಗಳು ಏನಿದೆಯಾ, ಒಬ್ಬ ಮಾನವನ ಹಕ್ಕು ಕೇಳ್ತಾ ಇದೀವಿ ನಾವು. ಇದೇ ಗ್ರಾಮದ ಮತ್ತೊಂದು ಕುಟುಂಬ ಗಂಗಮ್ಮ ರೇವಣ್ಣ ಎಂಬ ದಂಪತಿಗೆ ಸೇರಿದ ಪೂರ್ವಜರ ಕಾಲದ ಮನೆಯೂ ಸಹ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ತಾತ್ಕಾಲಿಕವಾಗಿ ತೆಂಗಿನ ಗರಿಗಳಿಂದ ಮುಚ್ಚಿಕೊಂಡು ಮಳೆ ಗಾಳಿ ಒಳಗೆ ನುಸುಳದಂತೆ ಕಟ್ಟಿಕೊಂಡಿದ್ದಾರೆ. ಈ ಕುಟುಂಬವು ಸಾವು ಬದುಕಿನ ಮಧ್ಯೆ ತಮ್ಮ ಜೀವನವನ್ನು ಸಾಗಿಸುತ್ತಿದ್ದಾರೆ. ಇವರ ಮನೆಯ ಸಲುವಾಗಿ ಪಂಚಾಯಿತಿಗೆ ಮನವಿ ಸಲ್ಲಿಸಿದರೂ ಅವರ ಮನೆಗೆ ಈ ಖಾತೆ ಮಾಡಿಕೊಡಲು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಯಾದ ರವಿಕುಮಾರ್ ಈ
ಬಡ ಕುಟುಂಬಕ್ಕೆ 50,000 ರೂಪಾಯಿಗಳನ್ನು ಬೇಡಿಕೆ ಇಟ್ಟಿದ್ದಾನೆ. ಇನ್ನು ಈ ಕುಟುಂಬ ದಿನ ಕೂಲಿ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದು, ನಮಗೆ ಅಷ್ಟು ದೊಡ್ಡ ಹಣವನ್ನು ಕೊಡಲು ನಮ್ಮ ಬಳಿ ಶಕ್ತಿ ಇಲ್ಲ ಎಂದು ಕಣ್ಣೀರಿಟ್ಟಿದ್ದಾರೆ. ಇಲ್ಲಿನ ಗ್ರಾಮ ಪಂಚಾಯಿತಿಯವರು ಜನರನ್ನು ಕಿತ್ತು ತಿನ್ನುವ ರಣಹದ್ದುಗಳ ಹಾಗೆ ಪರಿವರ್ತನೆಯಾಗಿ ರೂಪುಗೊಂಡಿದ್ದಾರೆ. ಇನ್ನು ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಮಸಾಲೆ ಜಯರಾಮ್ ರವರು ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಮತ ಕೇಳಲು ನಮ್ಮ ಗ್ರಾಮಕ್ಕೆ ಬರುತ್ತಾರೆ. ಅಲ್ಲಿಂದ ಇಲ್ಲಿಯವರೆಗೂ ಇತ್ತ ಕಡೆ ತಲೆ ಕೂಡ ಹಾಕಿಲ್ಲ ಎಂದರು. ಇದೇ ಗ್ರಾಮದ ಮಾಜಿ ಶಾಸಕರಾದ MT ಕೃಷ್ಣಪ್ಪನವರು ನಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸುತ್ತಿದ್ದರು ಹಾಗೂ ಆಗಾಗ ಗ್ರಾಮಗಳಿಗೆ ಭೇಟಿ ನೀಡಿ ನಮ್ಮ ಕುಂದುಕೊರತೆಗಳನ್ನು ಆಲಿಸಿ ಸ್ಥಳದಲ್ಲೇ ಪರಿಹಾರಗಳನ್ನು ಕಂಡುಕೊಂಡು ಸಂಬಂಧಪಟ್ಟ ಅಧಿಕಾರಿಗಳನ್ನು ಸಂಪರ್ಕಕ್ಕೆ ತೆಗೆದುಕೊಂಡು ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದರು. ಆದರೆ ಶಾಸಕರಾದ ಮಸಾಲೆ ಜಯರಾಮ್ ರವರಿಗೆ ಓಟು ಕೊಟ್ಟು ನಾವು ಇಂದು ಮೋಸ ಹೋಗಿದ್ದೇವೆ ಎಂದರು. ವರದಿ ಸುರೇಶ್ ಬಾಬು, ತುರುವೇಕೆರೆ. ಹೆಸರೇನು ನಿಮ್ದು? ರೇವಣ್ಣ. ಯಾವೂರು? ಮಾರ್ತಂದ್ರ ಮಧುರೆ ರಂಗನಟ್ಟಿ. ಏನು ನಿಮ್ದು ಸಮಸ್ಯೆ ಏನಿದೆ? ಮನೆ ಇಲ್ಲ ನಮಗೆ, ಆಮೇಲೆ ಮನೆ ಬಿದ್ದೈತೆ, ಮನೆ ಬೇಕು ನಮಗೆ, ಒಂದು ಮನೆ ಲೋನ್ ಹಾಕಿಕೊಡ್ಬೇಕು. ಆಮೇಲೆ ಇದು ಖಾತೆ ಮಾಡೋಕ್ಕೆ 50,000 ರೂಪಾಯಿ ಕೇಳಿದ್ದು. ಯಾರು? ಮಂಡಲಗೆ, ಅಡನಹಳ್ಳಿ ಮಂಡಲ ಗ್ರಾಮ ಪಂಚಾಯತ್ಗೆ ರವಿಕುಮಾರ್ ಅಂತ ಸೆಕ್ರೆಟ್ರಿ. ಅಂತ ದುಡ್ಡಿಲ್ಲ ಕೊಡೋಕ್ಕೆ. 50,000 ರೂಪಾಯಿ ನಾವು 500 ರೂಪಾಯಿ ಕೂಲಿ ಮಾಡಿ ಮಾತ್ರ ಜೀವನ. 50,000 ರೂಪಾಯಿ ಎಲ್ಲಿಂದ ತಂದು ಕೊಡೋಣ ಸರ್. ಆಮೇಲೆ ಈಗ 2 ವರ್ಷ ಆಯ್ತು ನಾನು ಇದನ್ನು ಕೊಟ್ಟು ಡಾಕ್ಯುಮೆಂಟ್ಸ್ ಕೊಟ್ಟು ಲೋನ್ಗೆ ಆಗಿಲ್ಲ. ಈಗ ರೀಸೆಂಟಾಗಿ 2 ತಿಂಗಳಲ್ಲಿ ಅರ್ಜಿ ಕೊಟ್ಟರೆ ಮನೆ ಆಗೈತೆ, ನಮ್ಗಾಗಿಲ್ಲ. ಅದಕ್ಕೆ ಅಲ್ಲಿ ಹೋದ್ರೆ ನಮ್ಮ ಇನ್ನೂ ಡಾಕ್ಯುಮೆಂಟ್ಸೇ ಕಳಿಸಿಲ್ಲ. ಇದು ಈ ಪರಿಸ್ಥಿತಿ ಸರ್, ನಮ್ದು ಜೀವನ ಮಾಡೋದು ಭಾರಿ ಕಷ್ಟ ಆಗುತ್ತೆ. ಮನೆ ಇಲ್ಲ. ಎಷ್ಟು ವರ್ಷದಿಂದ ಮನೆ ಇಲ್ಲ ನಿಮ್ಗೆ? ಅಲ್ಲಿ ಒಂದು 15 ವರ್ಷದಿಂದ ಮನೆ ಇಲ್ಲ ಸರ್. ಪಂಚಾಯತಿಲಿ ಕೇಳಿದ್ರೆ ಏನಂತಾರೆ? ಮನೆ ಕೊಡ್ತೀವಿ ಅಂತ ಬರೀ ಸುಳ್ಳು ಹೇಳಿಕೆ ಮಾಡ್ತಾರೆ. ಅರ್ಜಿ ಎಷ್ಟು ವರ್ಷದಿಂದ ಅರ್ಜಿ ಕೊಡ್ತಾ ಇದ್ದೀರಿ ನೀವು? ಅಲ್ಲಿ ಒಂದು 10 ವರ್ಷದಿಂದ ಕೊಡ್ತಾ ಇದ್ವಿ. 10 ವರ್ಷದಿಂದಲೂ ಕೊಡ್ತಾ ಇದ್ದೀವಿ ಸರ್. ಆಮೇಲೆ ಈಗ ನಿಮ್ರಾದಾಗ್ಲಿಂದ ಈಗಲೇ 2-3 ವರ್ಷದಿಂದಲೂ ಕೊಡ್ತಾ ಇದ್ದೀವಿ. ಏನು ಮಂಡಲಾಗಿಂದ ಏನು ಈಗ ವರ್ಕೌಟ್ ಮಾಡ್ಕೊಡ್ತಾ ಇಲ್ಲ. ಈಗ ಒಂದು ವಾರದಾಗ ತಗ್ಸೋವತ್ತಿಗೆ ನಮ್ಮ ಅರ್ಜಿಗಳೆಲ್ಲ ಅಲ್ಲೇ ಇವೆ ಸರ್. ಕೇಳಿದ್ರೆ ಇದು ತುಮಕೂರಿಗೆ ಕಳಿಸ್ರಿ ಅಂತ ಅಂತಾರೆ. ಅವರು ನಾವು ಓದಿಲ್ಲ ಬರ್ದಿಲ್ಲ ನಮ್ಗೆ ಎಲ್ಲಿಗೆ ಅಂತ ನಾವು ಹೋಗೋಣ ಸರ್. PDO ಏನಾದ್ರು ದುಡ್ಡು ಕೇಳಿದ್ರ ನಿಮ್ಗೆ? ಇಲ್ಲ, PDO ಏನು ಕೇಳಿಲ್ಲ. ಸೆಕ್ರೆಟರಿ ಮಾತ್ರ ಸೆಕ್ರೆಟರಿ ಮಾತ್ರ. PDO ಏನು ಕೇಳಿಲ್ಲ. PDO ಮಂಡಲದ ಒಂದು ಸಿಕ್ಕಿಲ್ಲ ಒಂದಿಷ್ಟು ಅವರು. ಅಂದ್ರೆ ನೀವು ಹೋದಾಗೆಲ್ಲ ಗ್ರಾಮ ಪಂಚಾಯತಿಲಿ ಇಲ್ಲ PDOಗಳು? ಹೋಟೆಲ್ PDO ನೋಡಿದೀರಾ ನೀವು ಯಾರು ಅಂತ? ನೋಡಿದ್ರಿ ಸರ್. ನಮ್ಗೆ ಒಂದಿಂದ ಅಲ್ಲಿಗೆ ಹೋದಾಗ ಒಬ್ರು ಸಿಗ್ತಾ ಇಲ್ಲ ನಮ್ಗೆ. ಏನ್ ಹೇಳ್ತಾರೆ? ಅವ್ರಿಲ್ಲ ರಜಾಕೇರಿ, ಅವ್ರಿಲ್ಲ ರಜಾಕೇರಿ ಅಂತಾರೆ ಸರ್. ಮನೆ ಎಲ್ಲ ಬಿದ್ದು ಮಳೆಗೆಲ್ಲ ಇದಾಗಿ ಹೋಗಿದೆ. ಯಾರು ಗ್ರಾಮ ಪಂಚಾಯತಿ ಕಡೆಯಿಂದ ಆಗಲಿ ನಮ್ಮ ತಾಲೂಕು ಶಾಸಕರಾಗಲಿ ಯಾರು ಏನು ಸ್ಪಂದಿಸಿಲ್ಲ. ನಾವು ಸಾಕಷ್ಟು ಸಲ ಅರ್ಜಿ ಹಾಕಿ ಎಲ್ಲ ಕೇಳಿದ್ದೀವಿ. ಮತ್ತು ನಮ್ಮ ಮನೆ ಸ್ವತ್ತು ಮಾಡೋಕ್ಕೋಸ್ಕರ 50,000 ಎಲ್ಲ ಕೇಳಿದ್ದಾರೆ. ಅದು ಕೊಡೋಕ್ಕಾಗಲಿಕ್ಕೆ ನಾವು ಕೂಲಿ ಮಾಡ್ಕೊಂಡು ತಿನ್ನೋರು. ನಮ್ಮ ಹತ್ರ ಅಷ್ಟೊಂಥರ ಹಣ ಇಲ್ಲ ಅಂತ ಹೇಳ್ತಾ ಇದ್ದೀವಿ. ಮನೆಯೆಲ್ಲ ಬಿದ್ದೋಗಿದೆ, ಮತ್ತು ಯಾರೂ ಸ್ಪಂದಿಸಿಲ್ಲ. ಸಾಕಷ್ಟು ಸಲ ಅರ್ಜಿ ಎಲ್ಲ ಹಾಕಿದ್ದೀವಿ. ಅವಾಗ ಬರುತ್ತೆ ಇವಾಗ ಬರುತ್ತೆ ಅಂತ ಹೇಳಿ ಇದೇ ರೀತಿ ಹೇಳಿ ಕಳಿಸಿದ್ದಾರೆ. ಮಂಡಲದವರು ಬೇಕಾದಾಗೆಲ್ಲ ಬಂದು ಕಂದಾಯ ಕೇಳ್ತಿದ್ದಾರೆ. ನಾವು ಕಂದಾಯ ಎಲ್ಲ ಕಟ್ಟಿದ್ದೀವಿ. ಮತ್ತೆ ಇನ್ನೂ ಜಾಸ್ತಿ ಇದೆ ಕಟ್ಟಿ ಅಂತ ಎಲ್ಲ ಕೇಳಿದ್ದಾರೆ. ಅದೇ ಕಂದಾಯ ಎಲ್ಲ ಕಟ್ಟಿಸ್ಕೊಳ್ಳೋ ಮಾತ್ರ ಬರ್ತಾರೆ. ಮತ್ತು ಮನೆ ಈ ಥರ ಆಗಿದೆ ಅಂತ ಯಾರೂ ಕೂಡ ಬಂದು ತಿರುಗಿ ನೋಡಿಲ್ಲ. ಸೆಕ್ರೆಟ್ರಿಗಳು ಈ ಸ್ವತ್ತು ಅದು ಇದು ಮಾಡಬೇಕಂದ್ರೆ 50,000 ಅದೆಲ್ಲ ದುಡ್ಡು ಕೇಳ್ತಾರೆ. ನಾವು ಕೂಲಿ ಮಾಡ್ಕೊಂಡು ತಿನ್ನೋರು, ಅಷ್ಟೊಂಥರ ದುಡ್ಡು ಎಲ್ಲಿಂದ ತಂದ್ಕೊಡೋದು ಅಂತ. ಕೂಲಿ ಮಾಡಿದ್ರೆ ಸರ್ ಜೀವನ, ಇಲ್ಲಾಂದ್ರೆ ನಮ್ಗೆ ಯಾವುದಾದ್ರೂ ಕೂಲಿ ಮಾಡಬೇಕು, ಮೇಂಟೈನ್ ಮಾಡ್ಕೋಬೇಕು. ನಾವು ಅಷ್ಟೊಂಥರ ದುಡ್ಡು ಎಲ್ಲಿಂದ ಕೊಡೋಂಥ 50,000 ಗಟ್ಟಲೆ ಜೀವನ ಸಾಗಿಸೋದೇ ಕಷ್ಟ ಐತೆ. ಮಳೆಗಾಲ ಬಂದ್ರೆ ಮನೇಲೇ ಇರಬೇಕು ಸರ್. ಎದ್ದೇ ಕೂತಿರ್ಬೇಕು ಮಳೆ ಬಿಡೋವರೆಗೂ. ನಿದ್ದೆ ಅಂತ ಮಾಡಂಗಿಲ್ಲ. ಯಾವಾಗ ಬಿದ್ದೋಗುತ್ತಾ ಅಂತ ಹೇಳಿ ಎದ್ದೇ ಕೂತಿರ್ಬೇಕು. ಮಕ್ಕಳು ನಮ್ಮ ಗಂಡ ಯಜಮಾನ್ರಿಗೆ ಕಿವಿ ಕೇಳಲ್ಲ. ಮಗ ಕೇಳು ನಾವು ಮಳೆ ಬಿಡೋವರೆಗೂ ಎದ್ದೇ ಕೂತಿರ್ಬೇಕು ಸರ್. ನಮ್ಗೆ ಈ ಥರ ಕುಣಿಸ್ತಾರೆ. ನನಗೇನು ಸಹಾಯ ಮಾಡಿಕೊಡ್ತಾ ಇಲ್ಲ. ಓದಿಲ್ಲ ಬರ್ದಿಲ್ಲ ಸರ್. ನಾವು ಎಲ್ಲಿಗೆ ಅಂತ ತಿರ್ಗಾನಿ. ನಮಗೆ ಆದಷ್ಟು ಬೇಗ ಮನೆಯನ್ನ ಸ್ಯಾಂಕ್ಷನ್ ಮಾಡ್ಕೊಳ್ಬೇಕಾಗಿ ಕೇಳ್ಕೊತಾ ಇದೀವಿ ತಮ್ಮಲ್ಲಿ.